ಶುಭೋದಯ. ಬೆಳಿಗ್ಗೆ ದೇವರಿಗೆ ದೀಪ ಇಟ್ಟಾಯಿತು. ಇನ್ನೂ ಬೆಳಕಾಗಲಿಲ್ಲ ನೋಡಿ, ಕತ್ಲಾಗೆ ಕಾಣ್ತಾ ಇದೆ. ಇವಾಗ ಗಂಟೆ 5:30. ಮೊದಲಿಗೆ ಒಂದು ಕಪ್ ನೀರು ಕುಡಿಯುವ, ಬಿಸಿ ನೀರು. ಇವಾಗ ಬೆಳಿಗ್ಗೆ ಮಳೆ ಬರ್ತಾ ಇಲ್ಲ, ವೆದರ್ ಚೆನ್ನಾಗಿದೆ. ಬನ್ನಿ ನಾವು ಕಿಚನ್ಗೆ ಹೋಗುವ. ಫ್ರೆಂಡ್ಸ್, ನಾನಿಲ್ಲಿ 2 ಗ್ಲಾಸ್ ಅಕ್ಕಿನ ನೀರಲ್ಲಿ ನೆನೆ ಹಾಕ್ತಾಯಿದ್ದೀನಿ. ಅಂದರೆ ಸ್ವಲ್ಪ ಅದು ಸೋಕಾದರೆ ಅನ್ನ ಉದುರಾಗಿ ಚೆನ್ನಾಗಿ ಬರ್ತದೆ ಅಂತ. ನಾನು ಪನ್ನೀರ್ ಪುಲಾವ್ ಮಾಡೋದು. ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೆ ಅದೇ, ನನಗೆ ಮಧ್ಯಾಹ್ನಕ್ಕೂ ಅದೇ. ನಾನಿಲ್ಲಿ ಬೆಳಿಗ್ಗೆ ಸ್ವಲ್ಪ ಸ್ಟವ್ ಕ್ಲೀನ್ ಮಾಡ್ತಾ ಇದ್ದೀನಿ. ಮಾಡಬೇಕಂತ ಇಲ್ಲ, ನಾನು ರಾತ್ರಿನೇ ಫುಲ್ಲೆಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತೇನೆ. ಅದು ನನಗೆ ಅಭ್ಯಾಸ. ಬೆಳಿಗ್ಗೆ ಸ್ಟವ್ ಹಚ್ಚೋದಕ್ಕಿಂತ ಮೊದಲು ಅದ್ರ ಮೇಲೆ ಸ್ವಲ್ಪ ಕ್ಲೀನ್ ಮಾಡೋದು. ಇಲ್ಲಿ ನಾನು ಅನ್ನ ಮಾಡಲಿಕ್ಕೆ ಅಂತ ಬಿಸಿ ನೀರು ಅಂದರೆ ನೀರನ್ನು ಬಿಸಿ ಆಗಲಿಕ್ಕೆ ಅಂತ ಇಡ್ತಾ ಇದ್ದೀನಿ. ನೀರು ಬಿಸಿ ಆಗಲಿ. ಇದು ನಾನು ಮೊನ್ನೆ ತಂದಿರುವಂಥ ಪನ್ನೀರು. ಒಂದು ಸರಿ ಪಾಲಕ್ ಪನ್ನೀರ್ ಮಾಡಿದ್ದೆ, ಇಷ್ಟು ಮಿಕ್ಕಿದೆ. ಇವತ್ತಿತ್ತು ಮತ್ತು ಕ್ಯಾಪ್ಸಿಕಮ್ ಹಾಕಿ ಒಂದು ಪನ್ನೀರ್ ರೈಸ್ ಮಾಡೋದು. ಮಕ್ಕಳಿಗೆ ಡಬ್ಬಕ್ಕೂ ಆಗುತ್ತೆ ಮತ್ತು ಮಧ್ಯಾಹ್ನಕ್ಕೂ ಆಗುತ್ತೆ. ಇಲ್ಲಿ ನೀರು ಕುದೀತಾ ಇದೆ, ಇದಕ್ಕೆ ಅಕ್ಕಿ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ತೆಂಗಿನಕಾಯಿನ ಅರ್ಧ ತೆಂಗಿನಕಾಯಿನ ಸ್ಟವ್ ಮೇಲೆ ಇಟ್ಟಿದ್ದೇನೆ. ನನ್ನ ಹತ್ರ ಅದನ್ನು ತುರಿಯುವ ತುರಿಮನೆ ಇಲ್ಲ. ನಾನು ಇದನ್ನು ಚಾಕುವಲ್ಲಿ ಕಟ್ ಮಾಡಿ ತೆಗೆಯೋದು. ಈ ಥರ ಬೆಂಕಿ ಮೇಲೆ ಇಟ್ಟರೆ ಅದು ಸ್ವಲ್ಪ ಬಿಸಿ ಆದರೆ ನಮಗೆ ಮತ್ತೆ ಅದು ಕಟ್ ಮಾಡಲಿಕ್ಕೆ ಈಸಿ ಆಗ್ತದೆ, ಅಂದರೆ ಪೀಸ್ ಮಾಡಿ ತೆಗಿಲಿಕ್ಕೆ. ಇನ್ನೊಂದು ಸೈಡಲ್ಲಿ ಅನ್ನ ಸಹ ಕುದೀತಾ ಇದೆ. ಇವಾಗ ಇದನ್ನು ಸೋಸಬೇಕು. ಒಮ್ಮೆ ಚೆನ್ನಾಗಿ ಕುದಿದ್ರೆ ಆಯಿತು. ಇವಾಗ ನೋಡಿ, ಈ ತೆಂಗಿನಕಾಯಿನ ಈ ರೀತಿ ಸುಲಭವಾಗಿ ಕಟ್ ಮಾಡಿ ತೆಗಿಬೋದು. ಅದು ಅಂದರೆ ಇದು ಅದರ ಹಿಂದ್ಗಡೆ ಚೆನ್ನಾಗಿ ಬಿಸಿ ಆದರೆ ನಾವು ಕಟ್ ಮಾಡುವಾಗ ಅದು ಸುಲಭದಲ್ಲಿ ಬರ್ತದೆ. ನನಗೆ ದೋಸೆಗೆ ಚಟ್ನಿ ಮಾಡಲಿಕ್ಕೆ ತೆಂಗಿನಕಾಯಿ ಬೇಕಿತ್ತು, ಅದಕ್ಕೆ ದೇವಸ್ಥಾನದಲ್ಲಿ ಸಿಕ್ಕಿರುವಂಥ ತೆಂಗಿನಕಾಯಿ. ಅದಕ್ಕೆ ಇವತ್ತು ನಾನು ಇದರಲ್ಲೇ ಚಟ್ನಿ ಮಾಡುವ ಅಂತ. ಇವಾಗ ಇನ್ನೊಂದು ಸೈಡಲ್ಲಿ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಅದಕ್ಕೆಲ್ಲ ಸ್ಪೈಸಸ್ ಹಾಕ್ಕೊಳ್ತಾ ಇದ್ದೇನೆ. ಅದು ಹಾಕಿದ ನಂತರ ಅದಕ್ಕೆ ಈರುಳ್ಳಿ ಮತ್ತು ಟೊಮೆಟೊನೆಲ್ಲ ಕಟ್ ಮಾಡಿದ್ದೀನಲ್ವ, ಅದನ್ನು ಹಾಕಿ ಅದು ಚೂರು ಬೆಂದ ನಂತರ ಅದಕ್ಕೊಂಚೂರು ಟಿಕ್ಕ ಮಸಾಲದ ಪುಡಿ ಹಾಕಿದೆ. ನಂತರ ಅದಕ್ಕೆ ಇದು ಕ್ಯಾಪ್ಸಿಕಮ್ ಹಾಕಿದೆ. ಫೈನಲಿ ಇದಕ್ಕೆ ಇವಾಗ ಪನ್ನೀರ್ ಹಾಕ್ಕೊಳ್ತಾ ಇದ್ದೀನಿ. ಪನ್ನೀರ್ ಹಾಕಿದ ನಂತರ ಒಂದು ಸ್ವಲ್ಪ ತಿರುಗಿಸಿದ ನಂತರ ಇದಕ್ಕೆ ನಾವು ಆವಾಗಲೇ ಮಾಡಿಟ್ಟಿರುವಂಥ ಅನ್ನನ ಹಾಕ್ಕೊಂಡ್ರೆ ಆಯಿತು. ನಾನು ಇದೇ ರೀತಿ ಸಿಂಪಲಾಗೇ ಮಾಡೋದು. ಇದೇ ರೀತಿ ನಿಮಗೆ ಬೋನ್ಲೆಸ್ ಚಿಕನ್ ಇದ್ದರೆ ಅದನ್ನು ಹಾಕಿ ಮಾಡ್ಬೋದು. ಲಾಸ್ಟಿಗೆ ಇದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕಿ ಒಂದು ಸರಿ ತಿರುಗಿಸಿ ಮತ್ತು ಲಿಡ್ ಮುಚ್ಚಿ ಒಂದು 2 ನಿಮಿಷ ಅದು ಸ್ಟೀಮ್ ಅಂದರೆ ಸಾಕು ಅಷ್ಟೇ. ಅವಾಗೆಲ್ಲ ಸರಿಯಾಗಿ ಸೆಟ್ ಆಗ್ತದೆ ಅದು. ನಾವಿವಾಗ ನಾನ್ ವೆಜ್ ತಿನ್ನಲ್ಲ. ನನ್ನ ಹಸ್ಬೆಂಡ್ ಶಬರಿಮಲೆಗೆ ಹೋಗಿದ್ದಾರೆ, ಅದಕ್ಕೆ ವೆಜ್ಜಲ್ಲೇನಾದರೂ ಮಾಡಬೇಕಲ್ವಾ. ಇಲ್ಲಿ ನಾನು ಟೀ ಮಾಡಲಿಕ್ಕೆ ಅಂತ ನೀರಿಟ್ಟಿದ್ದೇನೆ. ಮತ್ತು ಇಲ್ಲಿ ದೋಸೆಗೆ ಅಂತ ಕಾವಲಿ ಇಟ್ಟಿದ್ದೇನೆ. ಇವತ್ತು ನಾನು ಮೆಂತ್ಯ ದೋಸೆ ಮಾಡೋದು. ಇಲ್ಲಿ ನೋಡಿ, ಇದರ ಬಂದ ರೆಡಿಯಾಗಿದೆ. ಇದಕ್ಕಿನ್ನು ಉಪ್ಪು ಹಾಕಬೇಕು. ಉಪ್ಪು ಹಾಕಿ ತಿರುಗಿಸಿ ಸೆಟ್ ಮಾಡಿದರೆ ಆಯಿತು. ಮತ್ತು ಆ ಕಡೆಯಿಂದ ಟೀನೂ ಆಗ್ತದೆ, ಈ ಕಡೆಯಿಂದ ದೋಸೆನೂ ಆಗ್ತದೆ. ಟೀ ಪೌಡರ್ ನನಗೆ ಮತ್ತು ಮಕ್ಕಳಿಗೆ ಸ್ವಲ್ಪ ಟೀ ಅಷ್ಟೇ. ಕಾವಲಿ ಸಹ ಕಾದಿದೆ. ಸ್ವಲ್ಪ ಎಣ್ಣೆ ಹಚ್ಚಿ ಆಗ ದೋಸೆ ಹಾಕುವ.
ಇವಾಗ ನೋಡಿ ಇಲ್ಲಿ ಇದು ಏನು ಪನ್ನೀರ್ ಕ್ಯಾಪ್ಸಿಕಮ್ ರೈಸ್ ರೆಡಿಯಾಗಿದೆ. ಇದನ್ನು ಹೀಗೆ ಮಾಡಿದ ನಂತರ ಇದನ್ನು ಯಾವುದಾದ್ರೂ ಒಂದು ಬೇರೆ ಪಾತ್ರೆಗೆ ಹಾಕಬೇಕು. ಇದರಲ್ಲೇ ಇಡಬಾರ್ದು, ಅಂದರೆ ನಾವು ಕಬ್ಬಿಣದ ಪಾತ್ರದಲ್ಲಿ ಮಾಡಿದರೆ ಇದರಲ್ಲೇ ಇಡಬಾರ್ದು, ಇನ್ನೊಂದು ಪಾತ್ರೆಗೆ ಇದನ್ನು ಟ್ರಾನ್ಸ್ಫರ್ ಮಾಡಬೇಕು. ನಾನು ಇವಾಗ ಇಲ್ಲೊಂದು ಹಾಟ್ ಬಾಕ್ಸ್ ಇದೆ, ಅದಕ್ಕೆ ಹಾಕ್ತೀನಿ ಇದನ್ನು. ಎಲ್ಲನೂ ಹಾಕಿ ಆಯಿತು ನೋಡಿ. ಒಂಚೂರು ಇದರಲ್ಲಿ ತಲೆ ಹಿಡಿದಿಲ್ಲ. ಇವಾಗ ಇದಕ್ಕೆ ಇಲ್ಲಿಟ್ಟು ಮುಚ್ಚಿಡುವ. ಇದನ್ನು ಕ್ಲೀನೆಲ್ಲ ಮಾಡಿ ಇಲ್ಲಿಟ್ಟೆ. ಇದು ಅಡುಗೆ ಮಾಡಲಿಕ್ಕೆ ಎಷ್ಟು ಒಳ್ಳೆಯದೋ ಅಷ್ಟೇ ಇದನ್ನು ಜಾಗ್ರತೆಯಾಗಿ ಮೇಂಟೈನ್ ಸಹ ಮಾಡಬೇಕು. ಇನ್ನು ಇದು ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ಇದು ಸ್ವಲ್ಪ ಎಣ್ಣೆ ಹಚ್ಚಿ ಮತ್ತೆ ಇಟ್ಟರೆ ಆಯಿತು. ಮುಂಚೆ ಇಲ್ಲಿ ನೋಡಿ ಚಹಾ ಸಹ ಕುದೀತಾ ಇದೆ. ದೋಸೆ ಸಹ ರೆಡಿ ಆಗ್ತಾ ಉಂಟು. ಇಲ್ಲಿ ದೋಸೆ, ಚಟ್ನಿ, ಚಾಯ್ ಎಲ್ಲ ರೆಡಿ ಆಯಿತು. ಮಕ್ಕಳಿಗೆ ತಿನ್ನಲಿಕ್ಕೆ ಅಂತ ಹಾಕ್ಕೊಡ್ತಾ ಇದ್ದೀನಿ. ಎಲ್ಲರದ್ದು ತಿಂಡಿ ತಿಂದೆಲ್ಲ ಆಯಿತು. ಆದ ನಂತರ ಮಕ್ಕಳಿಗೆ ಇದು ಟಿಫಿನ್ ಬಾಕ್ಸಿಗೆ ಹಾಕ್ಕೊಟ್ಟೆ. ನನ್ನ ಮಗ ಇಲ್ಲಿ ಇಟ್ಟಿದ್ದಾನೆ, ಇನ್ನು ಅವನಿಗೊಂದು ಕೊಡಬೇಕು. ಇವಾಗ ನಾನು ಯಾವುದು ಪಾತ್ರೆ ಎಲ್ಲ ತೊಳೆಯೋಕ್ಕೋ ಹೋಗಲ್ಲ. ಇಲ್ಲಿ ರಾಸಿ ಬಿದ್ದಿದೆ ಸಿಂಕಲ್ಲಿ. ನನ್ನ ಮಗಳಿಗೆ ಇವಾಗ ಒಂದು ಜುಟ್ಟು ಕಟ್ಟಲಿಕ್ಕಿದೆ, ಅಂದರೆ ಒಂದು ಜಡೆ ಹಾಕಲಿಕ್ಕಿದೆ. ಅದನ್ನು ಹಾಕಿದ ನಂತರ ಅವರನ್ನು ಸ್ಕೂಲಿಗೆಲ್ಲ ಬಿಟ್ಟು ಬರಬೇಕು. ಬಂದ ನಂತರ ನಾನು ಎಲ್ಲ ಪಾತ್ರೆನೆಲ್ಲ ತೊಳೆಯೋದು. ಮುದ್ದೆ ಹುಡುಗೊಂದು ಜಡೆ ಹಾಕುವ. ಯಾವಾಗಲೂ ಅಷ್ಟೇ, ಮಕ್ಕಳು ಸ್ಕೂಲಿಗೆ ಹೋಗುವಾಗನೇ ಮಳೆ ಬರೋದು, ಬೆಳಿಗ್ಗೆ ಅಥವಾ ಸಂಜೆ. ಇವಾಗ ನೋಡಿ ಮಳೆ ಸ್ಟಾರ್ಟ್ ಆಯಿತು, ಬರ್ತಾ ಇದೆ. ಇವಾಗ ಸ್ಕೂಲಿಗೂ ಹೋಗಲಿಕ್ಕಿದೆ. ಇಲ್ಲಿ ಸ್ಕೂಬಿ ನೋಡಿ ಮಳೆಗೆ ಆರಾಮ್ಸೆ ಮಲಗಿದ್ದಾನೆ. ಹೀಗೆ ಮಳೆ ಬಂದರೆ ಜೋರು ನಿದ್ದೆ ಬರುತ್ತೆ ಅವನಿಗೆ. ಇನ್ನು ನಾನು ಮಕ್ಕಳನ್ನ ಬಿಟ್ಟು ಬಂದ ನಂತರ ಇವನಿಗೇನಾದರೂ ಮಾಡಿ ಕೊಡಬೇಕು ತಿನ್ನಲಿಕ್ಕೆ. ಇಬ್ಬರನ್ನು ಸ್ಕೂಲಿಗೆ ಬಿಟ್ಟು ಬಂದೆ. ಇಲ್ಲಿ ನೋಡಿ ಹೆಲ್ಮೆಟ್ಟು ಮತ್ತು ಇದು ಏನು ರೈನ್ಕೋಟ್ ಎಲ್ಲ ಇಲ್ಲಿ ಹಾಕಿದ್ದೇನೆ. ಇದು ಒದ್ದೆ ಇದೆ, ಇದನ್ನು ಕೊಂಡೋಗಿ ಬಾಲ್ಕನಿಯಲ್ಲಿ ಹಾಕಬೇಕು ಒಣಗಲಿಕ್ಕೆ. ಬರುವಾಗ ಹೂ ತಂದೆ, ಚೆನ್ನಾಗಿತ್ತು ಹೂವು. ದೇವರಿಗೆ ಇಡಲಿಕ್ಕೆಲ್ಲ ತೆಗೆದಿಡಬೇಕು. ಮತ್ತು ಹಾಲು ಮತ್ತು ಸ್ವೀಟ್ ಪೊಟೆಟೊ ತಂದಿದ್ದೇನೆ, ಗೆಣಸು. ನನ್ನ ಮಗನಿಗೆ ಇಷ್ಟ ಗೆಣಸು, ಅದಕ್ಕೆ ಇವಾಗ ಎಲ್ಲ ಇದನ್ನು ಸೆಟ್ ಮಾಡಿ ಇಡಬೇಕು. ಅದಕ್ಕಿಂತ ಮೊದಲು ಪಾತ್ರೆ ತೊಳಿಬೇಕು. ನನ್ನ ಕಿಚನ್ ನೋಡಿ ಹೆಂಗಿದೆ ಅಂತ. ಪಾತ್ರೆ ಎಲ್ಲ ತೊಳೆದಾಯಿತು. ಪಾತ್ರೆ ತೊಳೆದಾದ ನಂತರ ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಮನೆ ಫುಲ್ ಕ್ಲೀನ್ ಎಲ್ಲ ಮಾಡಿದೆ. ಇವಾಗ ತೋರಿಸ್ತೀನಿ ನೋಡಿ ಕಿಚನ್ ಯಾವ ರೀತಿ ಕಾಣ್ತಾ ಇದೆ ಅಂತ. ಇನ್ನು ಗಂಟೆ ಇವಾಗ ಒಂದು 11 ಆಗ್ತಾ ಬಂತು. ನನಗೆ ಸ್ವಲ್ಪ ಹೊರಗಡೆ ಹೋಗಲಿಕ್ಕಿದೆ. ನನ್ನ ಮಗನಿಗೆ ಸ್ವಲ್ಪ ಬುಕ್ಸ್ ಎಲ್ಲ ಬೇಕಿತ್ತು, ಅದನ್ನು ತಗೊಳ್ಲಿಕ್ಕೆ ಅಂತ ನಾನು ಹೋಗಿದ್ದೆ. ಮತ್ತು ಆನ್ ದ ವೇ ಬರುವಾಗ ನಮ್ಮನೆ ಹತ್ತಿರನೇ ಒಂದು ಫ್ಯಾನ್ಸಿ ಇದೆ, ಅಲ್ಲಿ ನನ್ನ ಮಗಳಿಗೆ ಒಂದು ಬಾಚಣಿಗೆ ಬೇಕಂತ ಹೇಳಿದ್ಲು. ಅದಕ್ಕೆ ಅದನ್ನು ತಗೊಂಡು ಬರುವ ಅಂತ ಹೋದಾಗ ಆ ಫ್ಯಾನ್ಸಿಯ ಮೇಲ್ಗಡೆ ಈ ಥರ ಎಲ್ಲ ಗಿಫ್ಟ್ ಮತ್ತು ರಾಧಾಕೃಷ್ಣ, ಬುದ್ಧ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗೆ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಇವಾಗ ನೋಡಿ ನಾನಿಲ್ಲಿ ಬಾಚಣಿಗೆ ಹುಡುಕ್ತಾ ಇದ್ದೇನೆ. ಅವಳಿಗೆ ಸ್ವಲ್ಪ ರೋಲಿಂದು ಬಾಚಣಿಗೆ ಬೇಕು. ಅದನ್ನು ತೆಕ್ಕೊಂಡು ಮತ್ತು ನಾನು ನಿಮಗೆ ಆ ಫ್ಯಾನ್ಸಿಯ ಮೇಲ್ಗಡೆ ಇರುವಂಥ ಇದು ದೇವರ ಇದು ಸ್ಟ್ಯಾಚ್ಯೂಸ್ ಎಲ್ಲ ತೋರಿಸ್ತೇನೆ. ಯಾರಿಗಾದರೂ ಗಿಫ್ಟ್ ಎಲ್ಲ ಕೊಡೋದಾದರೆ ತುಂಬ ಚೆನ್ನಾಗಿತ್ತು ನೋಡಿ. ಇದು ರಾಧಾ ಕೃಷ್ಣ, ಬುದ್ಧ ಮತ್ತು ಗಣಪತಿ
ತುಂಬ ಕಪ್ಸ್ ಎಲ್ಲ ಇತ್ತು ಸಿರಾಮಿಕ್ ಇದ್ದು, ನಂಗೆ ತುಂಬ ಇಷ್ಟ ಆಯಿತು. ಈ ಥರ ಹೂವೆಲ್ಲ ಉಂಟು ನೋಡಿ, ಬೊಕ್ಕೆ ಎಲ್ಲ. ಫ್ರೆಂಡ್ಸ್, ಇವಾಗ ನಾನು ಮನೆಗೆ ಬಂದೆ. ಗಂಟೆ 12:30 ಆಯಿತು. ಒಳ್ಳೆ ಬಿಸಿಲಿದೆ. ನಾನು ಸ್ವಲ್ಪ ಬಟ್ಟೆ ಒಣ ಹಾಕಲಿಕ್ಕಿದೆ. ಮಧ್ಯಾಹ್ನಕ್ಕೆ ಬೆಳಿಗ್ಗೆ ಮಾಡಿರುವಂಥ ಪನ್ನೀರ್ ರೈಸೇ ಉಂಟು. ನನ್ನ ಮಗನಿಗೆ ತಂದಿರೋ ಬುಕ್ಸನ್ನೆಲ್ಲ ಇವಾಗ ಎತ್ತಿಡಬೇಕು. ಹಾಗೆಯೇ ಇವತ್ತಿನ ವ್ಲಾಗ ನಾನು ಇಲ್ಲೇ ಏನು ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸಬರಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ಒಳ್ಳೆ ವ್ಲಾಗ್ ಜೊತೆಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.